ತಂತ್ರಜ್ಞಾನ ಯುಗದಲ್ಲಿ ಎಲ್ಲರೂ ಕೂಡ ದಿನನಿತ್ಯದ ಕೆಲಸಗಳಿಗೆ ಯಂತ್ರಗಳ ಮೊರೆ ಹೋಗ್ತಾರೆ. ವಿದ್ಯುತ್ ಶಕ್ತಿಗಳ ಮೂಲಕ ಕಾರ್ಯನಿರ್ವಹಿಸುವಂತ ಯಂತ್ರಗಳು, ಸೌರಶಕ್ತಿಯ ಮೂಲಕ ಕೆಲಸ ನಿರ್ವಹಿಸುವಂತ ಯಂತ್ರಗಳನ್ನು ನಾವು ನೋಡಿದ್ದೇವೆ, ಮಾತ್ರ ಅಲ್ಲ ಉಪಯೋಗಿಸ್ತಾನೂ ಇದ್ದೇವೆ. ಆದರೆ ಇಲ್ಲೊಬ್ಬ ವಿದ್ಯಾರ್ಥಿ ವಿಜ್ಞಾನ ಮಾದರಿ ತಯಾರಿಕೆಗಾಗಿ ವಿದ್ಯುತ್ ಶಕ್ತಿಯ ಸಹಾಯವಿಲ್ಲದೆ ಕಾರ್ಯನಿರ್ವಹಿಸುವಂತಹ ವಾಷಿಂಗ್ ಮೆಷಿನ್ ಒಂದನ್ನು ಆವಿಷ್ಕರಿಸಿದ್ದಾನೆ. ಇದೀಗ ಈ ಮಾದರಿಗೆ ಇನ್ಸ್ಪೈರ್ ಅವಾರ್ಡ್ ಕೂಡ ಲಭಿಸಿದೆ, ಮಾತ್ರ ಅಲ್ಲ ಇದು ರಾಜ್ಯ ಮಟ್ಟಕ್ಕೂ ಆಯ್ಕೆಯಾಗಿದೆ. ಕುಂದಾಪುರದ ಚರ್ಚ್ ರಸ್ತೆಯಲ್ಲಿರುವ ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಶೇನ್ ಮ್ಯಾನ್ಯುವಲ್ ವಾಷಿಂಗ್ ಮೆಷಿನ್ ಆವಿಷ್ಕರಿಸಿದ ವಿದ್ಯಾರ್ಥಿ. ಸೈಕಲ್ ಫ್ರೇಮ್ ಒಂದರ ಹಿಂಬದಿಗೆ ನೀಲಿ ಬಣ್ಣದ ಟ್ಯಾಂಕಿಯೊಂದನ್ನು ಅಡ್ಡಬಿಟ್ಟು ಜೋಡಿಸಲಾಗಿದ್ದು, ಟ್ಯಾಂಕಿಯ ಮಧ್ಯಭಾಗದಲ್ಲಿ ಉದ್ದನೆಯ ರಾಡ್ ಅಳವಡಿಸಲಾಗಿದೆ. ಪೆಡಲ್ ತಿರುಗಿಸಿದಾಗ ರಾಡ್ ತಿರುಗುವಂತೆ ಜೋಡಿಸಲಾಗಿದ್ದು, ಟ್ಯಾಂಕಿಯೊಳಗಡೆ ವೃತ್ತಾಕಾರವಾಗಿ ಮೆಸ್ ಜೋಡಿಸಲಾಗಿದೆ. ಟ್ಯಾಂಕಿಯ ಮೇಲ್ಭಾಗವನ್ನ ಆಯತಾಕಾರವಾಗಿ ಕತ್ತರಿಸಿ ಬಟ್ಟೆಗಳನ್ನು ಒಳಗೆ ಹಾಕಲು ಬಾಗಿಲನ್ನು ಅಳವಡಿಸಲಾಗಿದೆ. ಮೆಸ್ ಒಳಗೆ ಬಟ್ಟೆ ಹಾಕುವಂತೆ ಮಾಡಲಾಗಿದ್ದು, ಬೇಕಾದಷ್ಟು ನೀರು ನಳ್ಳಿಯ ಸಹಾಯದಿಂದ ಟ್ಯಾಂಕಿಗೆ ಬಿಡಲಾಗುತ್ತಿದೆ. ಕೊಳೆಯಾದ ಬಟ್ಟೆಗಳನ್ನು ಟ್ಯಾಂಕಿಯೊಳಗೆ ಹಾಕಿದ ಬಳಿಕ ಬೇಕಾಗುವಷ್ಟು ನೀರು ಹಾಕಿ ಸೈಕಲ್ ಸೀಟ್ ಮೇಲೆ ಕುಳಿತು ಪೆಡಲ್ ತುಳಿದರೆ ಸಾಕು, ಬಟ್ಟೆ ಕ್ಲೀನ್ ಆಗ್ತದೆ. ಈ ಮೆಷಿನ್ ಪವರ್ ಹೋದ್ರೂ ಕೆಲಸ ನಿರ್ವಹಿಸುತ್ತೆ. ಕೇವಲ ಮಾನವನ ಶ್ರಮದಿಂದ ಕೆಲಸ ಮಾಡುವ ಈ ವಾಷಿಂಗ್ ಮೆಷಿನ್ ಯಶಸ್ವಿಯಾಗಿ ಕೆಲಸ ಮಾಡುತ್ತಿದೆ. 2 ಕೆಜಿವರೆಗಿನ ಬಟ್ಟೆಯನ್ನ ಅರ್ಧ ಗಂಟೆಯಲ್ಲಿ ಶುಚಿಗೊಳಿಸುತ್ತದೆ ಈ ಮೆಷಿನ್. ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಶಕ್ತಿ ಉಳಿಸುವ ಜೊತೆಗೆ ವ್ಯಾಯಾಮವಾಗುವುದರಿಂದ ಹಲವು ಪ್ರಯೋಜನಗಳು ಈ ಮೆಷಿನ್ನಿಂದ ಆಗ್ತಿವೆ. ಈ ತರಹದೊಂದು ಮಾದರಿ ರೂಪಿಸಲು ವಿಜ್ಞಾನ ಶಿಕ್ಷಕಿ ರೇಣುಕಾ ಐತಾಳ್ ಮಾರ್ಗದರ್ಶನದಿಂದ ಶೈನ್ ತಾಯಿಯ ಸಂಪೂರ್ಣ ಸಹಕಾರದಿಂದ ವಾಷಿಂಗ್ ಮೆಷಿನ್ ತಯಾರಿಸಿದ್ದಾನೆ. ಇದಕ್ಕೆ ಪ್ರೋತ್ಸಾಹಿಸಿದವರು ನಮ್ಮ ಟೀಚರ್ಸ್, ಸೈನ್ಸ್ ಟೀಚರ್ಸ್ ಆದವರು ಮಿಸಸ್ ರೇಣುಕಾ, ಮಿಸ್ ವಿಜಯಲಕ್ಷ್ಮಿ ಮತ್ತು ಮಿಸ್ ವಿದ್ಯಾ ಇವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೂ ಅವರ ಗೈಡೆನ್ಸ್ನಿಂದ ಅವರ ತಾಯಿಯ ಹೆಲ್ಪ್ ಕೂಡ ತುಂಬ ಇದೆ. ಶೇನ್ ಕೂಡ ತಮ್ಮದೇ ಆದ ಡಿಫ್ರೆಂಟ್ ಥಿಂಕಿಂಗ್ ಲೆವೆಲಲ್ಲಿ ತೆಗೆದುಕೊಂಡು ತಾನೇ ಮುತುವರ್ಜಿ ವಹಿಸಿಕೊಂಡು ಅವನೇ ಅದರಲ್ಲಿ ತುಂಬ ಪಾಲ್ಗೊಂಡು ಡಿರೆಕ್ಟ್ ಮಾಡಿದ್ದು ಕೂಡ ಅವನೇ. ಹಾಗಾಗಿ ತುಂಬ ಆಸಕ್ತಿ ಉಳ್ಳ ಹುಡುಗ ಇವನು. ಮುಂದೆ ಕೂಡ ಇವನಿಗೆ ನಾನು ಅವನ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ನನ್ನ ಹೆಸರು ಸಿಸ್ಟರ್ ಜಾಯ್ಸ್ಲಿನ್, ನಾನು ಹೆಡ್ ಮಿಸ್ಟ್ರೆಸ್. 5 ವರ್ಷದಿಂದ 6ನೇ ವರ್ಷ ನಾನು. ಈಗ 6ನೇ ವರ್ಷದಲ್ಲಿ ಈ ಇನ್ಸ್ಪೈರ್ ಅವಾರ್ಡ್ ಸಿಗಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಹೇಗೋ ನನ್ನ ಆಸೆ ಈಗ ಕೇವಲ 3 ದಿನಗಳಲ್ಲಿ ಮಾಡಿರುವ ಈ ಮೆಷಿನ್ಗೆ ವೆಲ್ಡರ್ ಸಹಾಯ ಬಿಟ್ಟರೆ ಉಳಿದೆಲ್ಲ ಕೆಲಸವು ವಿದ್ಯಾರ್ಥಿ ಶೇನ್ ಏಕಾಗ್ರತೆಯಿಂದ ಮಾಡಿ ಮುಗಿಸಿದ್ದಾನೆ. ಮೆಷಿನ್ ತಯಾರಿಕೆಗೆ ಕೇವಲ 5,000 ರೂಪಾಯಿ ವೆಚ್ಚ ತಗುಲಿದೆ. ಉಡುಪಿಯ ಸೇಂಟ್ ಸಿಸಿಲಿ ಶಾಲೆಯಲ್ಲಿ 20-21ನೇ ತಾರೀಕಿನಂದು ನಡೆದ ಜಿಲ್ಲಾ ಮಟ್ಟದ ವಿಜ್ಞಾನ ಮಾದರಿ ತಯಾರಿಕಾ ಸ್ಪರ್ಧೆಯಲ್ಲಿ ಟಾಪ್ 23ರ ಪಟ್ಟಿಯಲ್ಲಿ ಈ ಸರಳ ವಾಷಿಂಗ್ ಮೆಷಿನ್ 17ನೇ ಸ್ಥಾನ ಪಡೆದುಕೊಂಡಿದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ. The main intention is that in the local areas where people can afford washing machine, they can just pedal and wash their clothes. And the applications are in the dark area where there is no electricity, people can use this washing machine without the use of electricity. And another advantage is that you can cycle and you even wash the clothes at the same time. And it also improves the fitness at the same time. And the principle is that it converts muscular energy into mechanical energy. That's the important thing. And it's really of low cost, just 5,000. That's it.
ಶೇನ್ ಇದೇ ತಿಂಗಳ 28-29ರಂದು ಮೈಸೂರಿನ ಆದರ್ಶ ವಿದ್ಯಾಲಯದಲ್ಲಿ ನಡೆಯುವ ರಾಜ್ಯ ಮಟ್ಟದ ಸ್ಪರ್ಧೆಗೆ ಭಾಗವಹಿಸುವ ತಯಾರಿಯಲ್ಲಿದ್ದಾನೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.